ಸಕಲೇಶ್ಪುರಕ್ಕೆ ಹೋಗುವುದು, ಕಾಡಮನೆ ಎಸ್ಟೇಟಿಗೆ ಹೋಗುವುದು, ಅಲ್ಲೆಲ್ಲೋ ಹೆಲಿಕಾಪ್ಟರ್ ಬಿದ್ದಿರ್ತದೆ, ಫೋಟೋ ತಗೊಂಡು ಸುದ್ದಿ ತಗೊಂಡು ಬರೋದಂತ ಯೋಚನೆ ಮಾಡಿ. ಯಾನಿ ಮರತ್ತರಿಟ್ಟು ಕೊಲ್ಲುವೆ ಬದುಕಿನ ನಟದಾಂಡ ತಿನ್ನೋಲಿ ಅಣ್ಣ. ಕನ್ನಡ ಪತ್ರಿಕೋದ್ಯಮದಲ್ಲಿ ಅವರ ನೇರ ಸಂದರ್ಶನ ಮಾಡಿದ ಏಕೈಕ ಪತ್ರಕರ್ತ ಅಂತ ಒಂದು ಗೌರವ. ಹಾಲಿಡೇ ದರ್ ಇಸ್ ನೋ ಪ್ಲಾನ್, ಇಟ್ಸ್ ಹಾಲಿಡೇ ಅಂತ ಭಾಳ ಖುಷಿಯಲ್ಲಿ ಅವ್ರು ಹೇಳಿದರು. ರಾಜ್ಕುಮಾರ್ ಕನ್ನಡದ ವರನಟ, ನಾನು ಕೊಂಕಣಿಯಲ್ಲಿ ವರನಟ. ನಮಸ್ಕಾರ, ನಾನು ಮನೋಹರ್ ಪ್ರಸಾದ್. ಮಂಗಳೂರು ಮಿರರ್ ಚಾನೆಲ್ನಲ್ಲಿ ಈ ದಿನ ನಿಮ್ಮ ಜೊತೆಗೆ ಮಾತುಕತೆ ಮತ್ತೆ ಮುಂದುವರಿಸ್ತಾ ಇದ್ದೇನೆ. ಮಿರರ್ ಇಮೇಜ್, ಬಿಂಬ ಪ್ರತಿಬಿಂಬ, ಹೀಗೆ ನನ್ನ ಬದುಕಿನ ಯಾನವನ್ನು ನಮ್ಮ ತಂಡದವರು ಸಿದ್ಧಪಡಿಸ್ತಾ ಇದ್ದೀರಿ, ತಾವು ನೋಡ್ತಾ ಇದ್ದೀರಿ. ಇದು 1986ರಲ್ಲಿ ನಡೆದಂಥ ಘಟನೆ, ಜುಲೈ ತಿಂಗಳು. ಎಲ್ಲ ಪತ್ರಿಕೆಗಳಲ್ಲಿ ಸುದ್ದಿ ಬಂತು. ಬೆಂಗಳೂರಿನಿಂದ ಗೋವಾಕ್ಕಾಗಿ ಡಿಲ್ಲಿಗೆ ತೆರಳಬೇಕಾಗಿದ್ದಂತಹ ಭಾರತೀಯ ಸೇನೆಯ ಹೊಸ ಹೆಲಿಕಾಪ್ಟರ್, ಇಬ್ಬರು ಪೈಲಟ್ಗಳಿದ್ದರು. ಅದು ರಾಡಾರ್ ಸಂಪರ್ಕವನ್ನು ಬೆಂಗಳೂರಿನಿಂದ ಚಲಿಸಿದ ಸ್ವಲ್ಪ ಹೊತ್ತಿನಲ್ಲೇ ಕಳೆದುಕೊಂಡಿದೆ. ಎಲ್ಲೂ ಯಾವುದೇ ಮಾಹಿತಿ ದೊರೆಯುತ್ತಾ ಇಲ್ಲ. ನಾವೆಲ್ಲ ಅದನ್ನು ಗಮನಿಸ್ತಾ ಇದ್ದೆವು. ಯಾಕೆಂದರೆ ನಮ್ಮ ದಕ್ಷಿಣ ಭಾರತದಲ್ಲಿ ಎಂದು ಈ ಸೇನೆಯ ಹೆಲಿಕಾಪ್ಟರ್ ಇತ್ಯಾದಿ ಪತನಗೊಂಡಂಥ ನಿದರ್ಶನಗಳಿಲ್ಲ. ಈಶಾನ್ಯ ಭಾರತ, ಉತ್ತರ ಭಾರತಗಳಲ್ಲೆಲ್ಲ ಆಗಾಗ ನಡೀತಾ ಇರ್ತದೆ, ಮಂಜು ಇತ್ಯಾದಿಗಳಿಂದ. ಅದರ ಮರುದಿನ ಮತ್ತೆ ಒಂದು ಮಾಹಿತಿ ಪ್ರಸರಣ ಆಯಿತು. ಸಕಲೇಶ್ಪುರದ ಸಮೀಪ ಕಾಡಮನೆ ಎಸ್ಟೇಟ್ ಬಳಿಯಲ್ಲಿ ಪಶ್ಚಿಮ ಘಟ್ಟದಲ್ಲಿ ಹೆಲಿಕಾಪ್ಟರ್ ಪತನಗೊಂಡಿದೆ. ಸುದ್ದಿ ನಮಗೆ ಸಂಜೆ ಬಂತು. ನಾನು ಮತ್ತು ಯಜ್ಞ ಹೊರಡೋದು ಅಂತ ತೀರ್ಮಾನ ಮಾಡಿದೆವು. ಮೋಹನ್ ದಾಸ್ ಅವರು ನಮ್ಮ ಬಾಸ್ ಹತ್ರ ಹೇಳುವಾಗ ಅವರು ಹೇಳಿದರು, ನೋಡಿ ಅಪಾಯ ತೆಗೆದುಕೊಳ್ಬೇಡಿ, ಮತ್ತು ಮಾಧ್ಯಮಗಳಿಂದ ಸುದ್ದಿ ಬರ್ತದೆ. ಇಲ್ಲ ಸರ್, ಪ್ರಯತ್ನ ಮಾಡ್ತೇವೆ, ಟಫ್ ಇದರಿಂದ ಬರ್ತೇವೆ. ಹಾಗಾದರೆ ಒಂದು ಕೆಲಸ ಮಾಡಿ, ಹಾಸನದಲ್ಲಿ SP ಗೊತ್ತಾ ನಿಮಗೆ? ಗೊತ್ತಿದೆ ಸರ್. ಅವ್ರ ಜೊತೆ ಮಾತಾಡಿ ಮತ್ತೆ ನೀವು ಹೋಗಿ ನನಗೆ ಎಲ್ಲಿಂದಾದರೂ ಟ್ರಂಕ್ ಕಾಲ್ ಮಾಡಿ ಬೇರೆಯವರ ಮೂಲಕ ತಿಳಿಸ್ತಾ ಇರಬೇಕು ಅಂತೇಳಿ. STD ಇಲ್ಲ, ನೆನಪಿಡಿ, ಸೆಲ್ ಫೋನ್ಗಳಿರಲಿಲ್ಲ. ನಾನು, ಯಜ್ಞ ಮತ್ತು ನಮ್ಮ ಜೊತೆಗೆ ನಮ್ಮ ಗೆಳೆಯ ನಂದಳಿಕೆ ಬಾಲಚಂದ್ರರಾವ್, ಅವರಾಗ ಕರ್ನಾಟಕ ಬ್ಯಾಂಕಲ್ಲಿದ್ದರು. ನಮ್ಮ ಜೊತೆಗೆ ಚಾಲಕರಾಗಿದ್ದವರು ಅಂಬಾಸಡ್ ಕಾರಿನ ಮಾಲಕ ಚಾಲಕ ನಮ್ಮ ಕೊಡಿಯಾಲ್ಬೈಲ್ನ ಶ್ಯಾಮಶೆಟ್ಟಿ ಎಂಬವರು. ಈ ಹಿಂದೆ ಅವರು ರೆಸ್ಲರಲ್ಲಿ ಆಗಿದ್ದವರು. ನಾವು 4 ಜನ ಮರುದಿನ ಮುಂಜಾನೆ 4 ಗಂಟೆಗೆ ಮಂಗಳೂರಿನಿಂದ ಹೊರಟೆವು. ಮಂಗಳೂರಿನಿಂದ ಹೊರಟು ನಮ್ಮ ಸಿದ್ಧತೆ ಏನಿತ್ತು ಅಂದರೆ ಸಕಲೇಶ್ಪುರಕ್ಕೆ ಹೋಗುವುದು, ಕಾಡಮನೆ ಎಸ್ಟೇಟಿಗೆ ಹೋಗುವುದು, ಅಲ್ಲೆಲ್ಲೋ ಹೆಲಿಕಾಪ್ಟರ್ ಬಿದ್ದಿರ್ತದೆ, ಫೋಟೋ ತಗೊಂಡು ಸುದ್ದಿ ತಗೊಂಡು ಬರೋದಂತ ಯೋಚನೆ ಮಾಡಿದ್ದೆವು. ನಾವು ಕಾಡಮನೆ ಎಸ್ಟೇಟ್, ನಿಮಗೆ ಒಂದು ನೆನಪಿರಿ, ಸಕಲೇಶ್ಪುರದಲ್ಲಿ ಎಲ್ಲ ಕಾಫಿ ಎಸ್ಟೇಟ್, ಅಲ್ಲಿ ಒಂದು ಕಡೆ ಮಾತ್ರ ಈ ಕಾಡಮನೆ ಟೀ ಎಸ್ಟೇಟ್. ಅಲ್ಲಿ ಹೋದಾಗ ಹಸಿವೆ. ಅಲ್ಲಿಯ ಕ್ಯಾಂಟೀನ್ನಲ್ಲಿ ಏನಾದರೂ ಉಂಟಾ ಅಂತ ಕೇಳಿದರೆ ಅವರು ಹೇಳಿದ್ದು, ನಮ್ಮದು 1 ವಾರದ ರೇಷನ್ ಖಾಲಿಯಾಗಿದೆ ಸರ್ ಅಂತ. ಯಾಕೆ ಹೀಗೆ ತೋರಿಸಿ ನೋಡುವಾಗ ಅಲ್ಲಿ 12 ಮಂದಿ BSF ಸೋಲ್ಜರ್ಸ್ ನಿಂತಿದ್ದಾರೆ ಅವರ ಕ್ಯಾಪ್ಟನ್ ಜೊತೆಗೆ. ಅವರು ಇನ್ನಲ್ಲಿ ಹೋಗಬೇಕು. ವಿಶೇಷ ಅಂದರೆ ಅಲ್ಲಿಂದ ಸುಮಾರು ಪಶ್ಚಿಮ ಘಟ್ಟದ ತುದಿಯಲ್ಲಿ, ಸಹ್ಯಾದ್ರಿ ಪರ್ವತ ಶ್ರೇಣಿಯಲ್ಲಿ ಸುಮಾರು 15ರಿಂದ 18 ಕಿಲೋಮೀಟರ್ ದೂರದಲ್ಲಿ ಹೆಲಿಕಾಪ್ಟರ್ ಪತನ ಆಗಿದೆ. ಇಬ್ಬರ ಮೃತ ಶರೀರ ಅಲ್ಲೇ ಪಕ್ಕದಲ್ಲಿ ಬಿದ್ದುಕೊಂಡಿದೆ. ಇದು ಹೇಗೆ ಗೊತ್ತಾಯಿತು ಅಂದರೆ, ಕಾಡಮನೆ ಎಸ್ಟೇಟ್ನವರು ಅವರ ಸಿಬ್ಬಂದಿಗೆ ಸಂಬಳ ಸಹಿತ ರಜೆ ಕೊಟ್ಟು ಅವರನ್ನೆಲ್ಲ ಹುಡುಕ್ಲಿಕ್ಕೆ ಬಿಟ್ಟಿದ್ರಂತೆ ಕಾಡಲ್ಲಿ. ಬೇರೆಯವರಿಗೆ ಗೊತ್ತಾಗೋದಿಲ್ಲಲ್ಲ. ಹಾಗೆ ಇಬ್ಬರು ಅದನ್ನು ಹುಡುಕಿದ್ರು. ಅಲ್ಲಿ ಹುಡುಕಿ ಅಲ್ಲಿಂದ ಬರಬೇಕಲ್ಲ, ದಾರಿ ಅಲ್ಲ ಅದು, ಅಲ್ಲಿ ನಾವು ನಡೆದದ್ದೇ ದಾರಿ. ಅಲ್ಲಿ ಅವರು ಕೆಲವು ಮರದ ಗೆಲ್ಲುಗಳನ್ನು, ಮರದ ಸೊಪ್ಪು, ಕಲ್ಲುಗಳನ್ನೆಲ್ಲ ಇಟ್ಟು ದಾರಿ ಮಾಡಿಕೊಂಡು ನಮ್ಮನ್ನು ಕರ್ಕೊಂಡು ಹೋಗಿ, ನಮ್ಮನ್ನೆಲ್ಲ BSFನ ಅಧಿಕಾರಿಗಳನ್ನು ಕರ್ಕೊಂಡು ಹೋಗಲಿಕ್ಕೆ ಬಂದರು. BSF ಅಧಿಕಾರಿಗಳು ನಮ್ಮ ಹತ್ರ ಕೇಳಿದರು, ನೋಡಿ ಇದು 15 ಕಿಲೋಮೀಟರ್ನಷ್ಟು ದೂರ ಇದ್ವು ಅವರು ಹೇಳುವ ರೀತಿಯಲ್ಲಿ. ಆಮೇಲೆ ರೋಡ್ ಇಲ್ಲ, ಕೆಲವು ಕಡೆ ನೀವು ಸಣ್ಣ ಸಣ್ಣ ತೊರೆಗಳನ್ನು ದಾಟಬೇಕಾಗ್ತದೆ, ಕೆಲವು ಕಡೆ ನೀವು ಬಂಡೆಕಲ್ಲುಗಳನ್ನು 4 ಕಾಲುಗಳಿಂದ ನೀವು ಹರಿಬೇಕಾಗ್ತದೆ, ಇನ್ನು ಕೆಲವು ಕಡೆ ಎದುರು ಯಾರು ಅಂತ ಕಾಣದಷ್ಟು ಮಳೆ ಸುರಿತಾ ಇದೆ. ಇವತ್ತು ದಾಖಲೆಯ ಮಳೆ ಇಲ್ಲಿ ಸುರಿತಾ ಇದೆ. ನಿಮ್ಮ ಹತ್ರ ರೈನ್ ಕೋಟ್ ಕೂಡ ಇಲ್ಲ, ನಿಮ್ಮಿಂದ ಸಾಧ್ಯ ಇದೆಯಾ? ಇಲ್ಲ ಸರ್, ನಾವು ಪ್ರಯತ್ನ ಮಾಡ್ತೇವೆ. ಪ್ರಯತ್ನ ಮಾಡಿ ನೀವು ಅರ್ಧದಲ್ಲಿ ನಿಂತರೆ ಹಿಂದೆ ಬರಲಿಕ್ಕೂ ಸಾಧ್ಯ ಇಲ್ಲ ನಿಮಗೆ ಅಂದರು. ಇಲ್ಲ ಸರ್, ಬಂದಾಗಿದೆ, ಮತ್ತು ನಿಮ್ಮ ಜೊತೆಗೆ ನಾವು ಬರ್ತೇವೆ, ನಮ್ಮದು ದೇಶ ಸೇವೆ ಅಲ್ಲ ಸರ್. ಅವರು ಹೇಳಿದರು, ಹಾಗಾದರೆ ನಮಗೂ ಒಂದು ಕೆಲಸ ಆಗಲಿಕ್ಕಿದೆ ನಿಮ್ಮ ಹತ್ರ. ನಮ್ಮ ಹತ್ರ ಫೋಟೋಗ್ರಾಫರ್ಸ್ ಇಲ್ಲ, ನಮಗೆ ದಾಖಲೆಗಳು ಬೇಕಾಗ್ತದೆ ಇಲಾಖೆಗೆ. ಕ್ಯಾನ್ ಯು ಸ್ಪೇರ್ ಯುವರ್ ಫೋಟೋಗ್ರಾಫ್ಸ್ ಅಂತೇಳಿ. ಎಸ್ ಸರ್, ಇಟ್ಸ್ ಅವರ್ ಸರ್ವಿಸ್ ಟು ದಿ ನೇಷನ್ ಟು ಯು ಅಂತ ಹೇಳಿದೆ ನಾನು. ಅಲ್ಲಿಂದ ನಾವು ಹೊರಟೆವು. ನಾವು ಯಜ್ಞರ ರೈನ್ ಕೋಟ್ ಅವ್ರ ಹತ್ರ ಓವರ್ ಕೋಟ್ ಇತ್ತು, ಅದನ್ನು ತಲೆಯಲ್ಲಿ ಅವರು ಕ್ಯಾಮರಾ ಇಟ್ಟು, ಕ್ಯಾಮರಕ್ಕೆ ನೀರು ಬೀಳಬಾರ್ದು, ಆ ಕ್ಯಾಮರಕ್ಕೆ ಅದನ್ನು ಹೊದಿಯಲಾಯಿತು.
ನಾವು ನಮ್ಮ ಪ್ಯಾಂಟನ್ನೇ ಕಳಚಿ ಇಲ್ಲಿಗೆ ಕಟ್ಟಿಕೊಂಡೆವು, ನಮ್ಮ ರೇನ್ ಕೋಟ್ ಇರಲಿಲ್ಲ. ಆ ಥರ ಮಳೆ, ಆ ಥರ ನಡಿಲಿಕ್ಕೆ ಉಂಟಂತಲೇ ಗೊತ್ತಿರಲಿಲ್ಲ. ನಮ್ಮ ಯಾನ ಆರಂಭವಾಯಿತು. ಏನು ಹೇಳ್ತೀರಿ ನೀವು? ರಸ್ತೆ ಇಲ್ಲ. ಆ ಇಬ್ಬರು ಇದ್ದಾರಲ್ಲ, ಅವರ ಕಾರ್ಮಿಕರು ಯಾರು ಪತ್ತೆ ಹಚ್ಚಿದ್ದಾರೆ, ಅವರು ಎದುರಲ್ಲಿ. ದಿಢೀರನೆ ಎದುರಿನಲ್ಲಿ ಯಾರೂ ಕಾಣಿಸೋದಿಲ್ಲ. ಅಲ್ಲಿ ಕ್ಯಾಪ್ಟನ್ ಘೋಷಣೆ ಮಾಡಿದರು, ಯಾರು ಅಲ್ಲಾಡಬೇಡಿ, ಎಲ್ಲಿ ಯಾರು ನಿಂತಿದ್ದೀರಿ ಅಲ್ಲೇ ನಿಲ್ಲಿ ಅಂದರು. ವಿಷಯ ಏನು ಅಂದರೆ ದಟ್ಟನೆ ಮಂಜು ಆವರಿಸಿತು. ಆ ದಟ್ಟನೆ ಮಂಜಲ್ಲಿ ಎದುರು ಯಾರಂತ ಕಾಣಿಸೋದಿಲ್ಲ. ಸ್ವಲ್ಪ ಮುಂದೆ ಹೋದಾಗ ಎಲ್ಲ ತಿಳಿಯಾಯಿತು. ಕೊನೆಗೆ ಕ್ಯಾಪ್ಟನ್ ಹೇಳಿದರು, ನೀವು ಒಬ್ಬರು ಇನ್ನು ಮೇಲೆ 2 ಲೈನಲ್ಲಿ ಹೋಗುವ, ಒಬ್ಬರು ಇನ್ನೊಬ್ಬರ ಕೈ ಹಿಡಿಬೇಕು ಅಂತ ಹೇಳಿದರು. ನಮ್ಮ ಶಾಮಣ್ಣ ಡ್ರೈವರ್ ಇದ್ದಾರಲ್ಲ, ಅವ್ರು ಹೇಳಿದರು, ಯಾನಿ ಮರತ್ತಡಿಟ್ಟು ಕೊಲ್ಲುವೆ ಬದುಕಿನ ನಟದಾಂಡ ತಿನ್ನೋಲಿ ಅಣ್ಣ, ನನ್ನ ಪಿರೋ ಫೋನಾಗೆ ಯಾನ್ ಇತ್ತಡೆ ನನ್ನ ಪಿರಲೆ ತೊಂಪೋಲೆ ಅಂತ. ಅವರನ್ನು ಅಪ್ಪಿಡ್ತೇವೆ ಅಲ್ಲೇ ಕೂತ್ಕೊಂಡು ಅವ್ರಿಗೊಂದು ಮಾರ್ಕ್ ಮಾಡಿತು. ಹಿಂದೆ ಬರೋ ಗೊತ್ತಾಗಬೇಕಲ್ಲ, ರೋಡಲ್ಲ ನೋಡಿ ಇದು, ಯೋಚನೆ ಮಾಡಿ, ದಟ್ಟ ಕಾಡು. ಕೊನೆಗೊಂದು ಅವರು ನಮ್ಮ ಅಲ್ಲಿಯ ಇಬ್ಬರು ಕೂಲಿ ಕಾರ್ಮಿಕರಿದ್ದಾರಲ್ಲ, ಅವರೊಂದು ಸೊಪ್ಪಿನ ಆವರಣ ಮಾಡಿ ಅವರಿಗೆ ಲಕ್ಷ್ಮಣ ರೇಖೆ ಎಳೆದು ಇದರಿಂದ ಹೊರಗೆ ಬರಬಾರ್ದು ಅಂತ ಮರದಡಿ ಕೂತ್ಕೊಳಿಸಿ ನಾವು ತೆರಳಿದೆವು. ಮುಂದೆ ಹೋದಾಗ ಬಂಡೆಕಲ್ಲು, ನೀವು 4 ಕಾಲುಗಳಲ್ಲಿ ಹೀಗೆ ಹರಿದುಕೊಂಡು ಹೋಗಬೇಕು ನೀವು. ಅವರ ಕ್ಯಾಮರಾ, ಆ ಬಾರದ ಕ್ಯಾಮರಾವನ್ನು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನ ಒಬ್ಬರು ತಗೊಂಡ್ರು, ಅವರಿಗೆಲ್ಲದ ಅಭ್ಯಾಸ ಇದೆ ನೋಡಿ, ಅವ್ರು ತಗೊಂಡು ಅದನ್ನು ಕವರ್ ಮಾಡಿದರು. ಕ್ಯಾಪ್ಟನ್ನ ಹಿಂದೆ ನಾವು 2 ಕೈಗಳನ್ನು ಇಟ್ಕೊಂಡು ಹೋಗ್ತೇವೆ. ಹೋದಾಗ ಎದುರಿನಲ್ಲಿ ದೊಡ್ಡ ಶಬ್ದ ಕೇಳಿ ನೋಡಿದರೆ ಸಣ್ಣ ತೊರೆ ಹರಿತಾ ಇದೆ. ನಾವು ದಾಟಬೇಕು. ನಮ್ಮ ಜೊತೆಗಿದ್ದ ಕೂಲಿ ಕಾರ್ಮಿಕರು ಏನು ಮಾಡಿದರು ಅಂದರೆ, ನೋಡಿ, ನಾನು ಹೇಳುವ ಕಥೆಯಲ್ಲಿ ನಮ್ಮ ಸೈನಿಕರು ತಮ್ಮ ಬದುಕಿನಲ್ಲಿ ಎಷ್ಟೊಂದು ಕಷ್ಟಪಡ್ತಾರೆ ಅನ್ನೋ ಅರಿವು ಕೂಡ ಹೇಗಿರ್ಬೋದು. ಗ್ಲೇಸಿಯರ್ ಸಿಯಾಚಿನ್ನಲ್ಲಿ ನಮ್ಮ ಯೋಧರು, ದೇಶ ಕಾಯುವ ಯೋಧರು -5 ಡಿಗ್ರಿ 4 ಡಿಗ್ರಿಯಲ್ಲಿ ಹೇಗೆ ಜೀವನ ನಮಗೋಸ್ಕರ ತ್ಯಾಗ ಮಾಡ್ತಾ ಇದ್ದಾರೆ. ಇಲ್ಲಿ 2 ಬದಿಯಲ್ಲಿ ಅವರು ದೊಡ್ಡ ಸೀಮೆಕೋಲ್ ಅಂತ ಗೊತ್ತಲ್ಲ, ಬಿದಿರು ಕಟ್ ಮಾಡಿ ಒಬ್ಬರು ಈಚೆ ಬದಿ ಒಬ್ಬರು ಆಚೆ ಬದಿ ಹಿಡ್ಕೊಂಡ್ರು. ನಾವು ನಡುವೆ ಅದನ್ನು ಹಿಡ್ಕೊಂಡು ಆಚೆ ಬದಿ, ಏನೊಂದು ಹೆಚ್ಚೇನಿಲ್ಲ, ಒಂದು 10 ಮೀಟರ್ 20 ಮೀಟರ್ ಕೆಳಗೆ ನೀರು. ನಿಮಗೆ ಹಿಮದ ನೀರು ಮುಟ್ಟಿದಾಗ ದೇಹ ಇಡೀ ನಡುಗ್ತದಲ್ಲ, ಆ ಥರ ಇತ್ತು. ಆಚೆ ಬದಿ ಒಬ್ಬೊಬ್ಬರೇ ನಾವು ತೆರಳು. ಅವ್ರು ಮತ್ತೆ ಬಂದರು. ಮತ್ತೆ ಮುಂದೆ ಹೋದಾಗ ನಮ್ಮ ಬಾಲಚಂದ್ರರಾವ್ ಜೋರಾಗಿ ಕಿರುಚಿದರು. ನಮ್ಮ ಹತ್ರ ಚಪ್ಪಲೆಲ್ಲ ಇರಿ ನೋಡ್ಲಿಕ್ಕೆ ಹೋದರೆ ಲೀಚ್ ಜಿಗಣೆ ಅವರ ಕಾಲಿನ ಮೇಲೆ ಬಂದು ಫುಟ್ಬಾಲ್ನಾಗಿ ಉಬ್ಬಿದೆ, ರಕ್ತವನ್ನು ಹೀರಿ. ಅದನ್ನು ಎಳಿಲಿಕ್ಕೂ ಸಾಧ್ಯ ಇಲ್ಲ. ಕೊನೆಗೆ ನಮಗೆ ಯಾರು ಕಾಲು ಊರಬಾರ್ದು ಎಂಬ ಸೂಚನೆ ಬಂತು. ಕಾಲು ಊರಿದ ಕೂಡಲೇ ಆ ಜಿಗಣೆ ಲೀಚ್ ನಮ್ಮ ರಕ್ತ ಇರ್ತದೆ. ಆ ಥರ ಇದು ಕಥೆ ತುಂಬ ದೊಡ್ಡದಿದೆ. ಇಂಥದ್ದೆಲ್ಲ ನಾವು ತಗೊಳ್ತಾ ಇಳಿತಾ ಹೋದಾಗ ದೂರದಲ್ಲಿ ಅವರು ಇಬ್ಬರು ಕಾರ್ಮಿಕರು ಹೇಳಿದರು, ಇಲ್ಲಿದೆ ಇಲ್ಲಿ ಬನ್ನಿರಿ ಅಂತ ಅಲ್ಲಿ ಅವರ ಭಾಷೆಯಲ್ಲಿ ಅವರು ಹೇಳಿದರು. ಅಲ್ಲಿ ನಾವು ಹತ್ತಿರ ಹೋದಾಗ ಒಂದು ದೇಹ ಎದುರಿನಲ್ಲಿತ್ತು. ಸುಮ್ಮನೆ ಅವರು ಮಲಗಿದ್ದಾರೆ, ನಿದ್ದೆ ಮಾಡಿದ್ದಾರೆ ಎಂಬ ರೀತಿಯಲ್ಲಿ ಫ್ರೆಶ್ 2 ದಿನ ಆಯಿತು, ಹಾಗೆ ಇತ್ತು. ಮುಂದೆ ಹೋದರೆ ಹೆಲಿಕಾಪ್ಟರ್ ಪತನಗೊಂಡು ಅದು ಬಂಡೆಗೆ ಬಡಿದು ಚೂರು ಚೂರಾಗಿ ಕೆಳಗೆ ಬಿದ್ದಿದೆ. ಒಬ್ಬ ಪೈಲಟ್ನ ಶರೀರ ಅದರಲ್ಲಿ ಸಿಲುಕಿಕೊಂಡಿದೆ, ಮೃತ ಶರೀರ. ಇನ್ನೊಬ್ಬರದ್ದು ಎದುರು ಬಿದ್ದಿದೆ. ಪಕ್ಕದಲ್ಲಿ ಅವರ ನೀರಿನ ಬಾಟಲ್ಗಳು, ಕುರುಕಲು ತಿಂಡಿಗಳೆಲ್ಲ ಛಿದ್ರವಾಗಿ ಬಿದ್ದಿದೆ. ಅಲ್ಲಿ ಮುಂದಿನ ಹಂತ ಆರಂಭವಾಯಿತು. ವಿಷಯ ಏನು ಅಂದರೆ, ಇಬ್ಬರು ಪೈಲಟ್ಗಳು ಹೊಸ ಹೆಲಿಕಾಪ್ಟರನ್ನು ಬೆಂಗಳೂರಿನ HAL, ನಿಮ್ಗೆ ಗೊತ್ತಿದೆ ಬೆಂಗಳೂರಿನಲ್ಲಿ ಹೆಲಿಕಾಪ್ಟರ್ ತಯಾರಾಗ್ತದೆ, ಹಿಂದೂಸ್ತಾನ್ ಏರೋನಾಟಿಕಲ್ಸ್ ಲಿಮಿಟೆಡ್, ಅಲ್ಲಿಂದ ಹೊಸ ಹೆಲಿಕಾಪ್ಟರನ್ನು ಗೋವಾಕ್ಕಾಗಿ ಅವರು ಡೆಲ್ಲಿಗೆ ಗೋವಾದಲ್ಲಿ ರೀಫ್ಯೂಯಲಿಂಗ್, ಮಂಗಳೂರು ಅಂತ ಹೇಳ್ತಿದ್ರು, ಮಂಗಳೂರು ಗೋವಾ, ಅಲ್ಲಿಂದ ಅವರು ಡೆಲ್ಲಿಗೆ ಹೋಗಬೇಕು. ಅವರು ಹೋಗ್ತಾ ಇರುವಾಗ ಪ್ರಾಯ ಮಂಜಿನಿಂದಾಗಿ ಸಹ್ಯಾದ್ರಿಯ ಪಶ್ಚಿಮ ಘಟ್ಟದ ತುದಿ ಅವರಿಗೆ ಕಾಣಲಿಲ್ಲ. ಅದಕ್ಕೆ ಬಡ್ದ ಹೆಲಿಕಾಪ್ಟರ್ ಕೆಳಗೆ ಬಿದ್ದು ಚೆಲ್ಲಾಪಿಲ್ಲಿಯಾಗಿ. ಅವರ ಕಥೆನ ಹೇಳಿದರು. ಒಬ್ಬರು ಡಿಲ್ಲಿಯವರು, ಒಬ್ಬರು ಬಿಹಾರ್ನವರು ಪೈಲಟ್ಸು. ಆನಂತರ ಅವರದ್ದು ಪಂಚನಾಮೆ ಎಂಬ ಕಾರ್ಯಕ್ರಮಗಳೆಲ್ಲ ಇರ್ತದೆ. ಅದನ್ನು ಪಂಚನಾಮೆ ಅಂತ ಹೇಳ್ತಾರೆ, ಸ್ಥಳ ಮಹಾಜರು ಅಂತ ಕರಿತಾವಲ್ಲ, ಅದೆಲ್ಲ ಅವರು ಮಾಡಿಕೊಂಡ್ರು. ನಂತರ ಅವರದ್ದು ಒಂದು ಪುಟ್ಟ ಮೀಟಿಂಗ್ ಆಯಿತು. ಹೇಗೆ ಈ 2 ಶರೀರಗಳನ್ನು ಕಾಡಮನೆ ಎಸ್ಟೇಟ್ ಬಳಿಗೆ ತರುವುದು ಅನ್ನೋದ್ರ ಬಗ್ಗೆ ಚಿಂತನೆ ನಡೆಸಿದರು. ಆ ಕೆಲಸದವ್ರ ಹತ್ರ ಕೇಳಿದರು. ಆಗ ಅವರೊಂದು ಕೆಲವು ಸಲಹೆ ಕೊಟ್ಟರು, ಯಾವ ಥರ ಹೊತ್ತುಕೊಂಡು ನಾವು ಬರ್ಬೋದು, ಇನ್ನೊಂದು 8 ಮಂದಿ ಬೇಕಾಗ್ತದೆಲ್ಲ, ವಿವರಗಳನ್ನು ಹೇಳಿದರು. ಈ ನಡುವೆ ನಾನು ನೋಡ್ತಾ ಇದ್ದೇನೆ, ಯಾರೂ ಪತ್ರಕರ್ತನಿಗಿಂತ ನಾವೇನದಲ್ಲಿ ಸಂಭ್ರಮ ಮಾಡುವಂಥದ್ದಿರಲಿಲ್ಲ. ಒಂದು ಸುದ್ದಿ ಸಿಕ್ಕಿತು. ನಾವು ಆ ಸ್ಥಳಕ್ಕೆ ಬಂದ ಏಕೈಕ ಜರ್ನಲಿಸ್ಟ್ ನಾನು, ಫೋಟೋಗ್ರಾಫರ್ ಮತ್ತು ನಮ್ಮ ತಂಡ. ಅದಿಡಿ, ಆ ಗೌರವ ಮತ್ತೆ ಇರಲಿ, ಆ ಗೌರವ ಬೇಡ ಇತ್ತು ನಮಗೆ. ಆದರೆ ವೃತ್ತಿ ಅಲ್ಲ, ಈ ವೃತ್ತಿಯಲ್ಲಿ ನಾವು ಏನು ಮಾಡುವಾಗಿಲ್ಲ. ಒಂದು ಹಣ ಬಿತ್ತು, ನಾನು ಹಣ ನೋಡೋದಿಲ್ಲ ಅಂತ ಹೇಳುವಾಗಿಲ್ಲ, ಅದು ನನ್ನ ವೃತ್ತಿ ಧರ್ಮ. ಹಾಗಾಗಿ ನಾವು ರಿಪೋರ್ಟ್ ಮಾಡಬೇಕಾಗ್ತದೆ ಸರ್, ನಾವಿನ್ನು ಹೊರಡ್ಬೋದಾ ಅಂತ ಕೇಳಿ. ಅದಕ್ಕೆ ಅವ್ರು ಹೇಳಿದರು, ಆ ಇಬ್ಬರಲ್ಲಿ ಒಬ್ಬರನ್ನು ನಿಮಗೆ ಕೊಡ್ತೇವೆ, ಅವರು ಬರುವಾಗ ವಾಪಸ್ 4 ಮಂದಿಯನ್ನು ಕರ್ಕೊಂಡು ಬರ್ತಾರೆ ಅಂತ ಹೇಳಿದರು. ಅವರು ನಮ್ಮನ್ನು ಕರ್ಕೊಂಡು ಬಂದರು. ಮತ್ತು ನೆನಪು ಮಾಡಿದರು,
ಯು ರಿಮೆಂಬರ್ ಯುವರ್ ಡ್ರೈವರ್ನೋ. ನೋಡಿ, ಒಂದು ಮಿಲಿಟ್ರಿ ಅವರು ಅಂದರೆ ಅವರ ಶಿಸ್ತು, ನೆನಪು. ಎಸ್ ಸರ್, ಎಸ್ ಸರ್, ಹಿ ಹ್ಯಾಸ್ ಟು ಟೇಕ್ ಅಸ್ ಬ್ಯಾಕ್ ಅಂತ ಹೇಳಿ. ಕೊನೆ ಬಂದಾಗ ಇವರು ಮರದಡಿಯಲ್ಲಿ ಕೂತಿದ್ದಾರೆ ನಮ್ಮ ಲಕ್ಷ್ಮಣ ರೇಖೆಯ ಒಳಗಡೆ, ಒಂದು ಚೂರು ಅಲ್ಲಾಡಲಿಲ್ಲಂತೆ. ಆ ಪುಣ್ಯಾತ್ಮ ಅವರು ಬಂದು ಅವ್ರು ಸಮಾಧಾನವಾಗಿ ಕರ್ಕೊಂಡು ಬಂದೆವು. ಬಂದು ಆಹಾರ ಎಲ್ಲ ಏನಿರಲಿಲ್ಲ, ತಿನ್ನುವ ಮೂಡು ಇರಲಿಲ್ಲ. ಆಮೇಲೆ ನಾವು ಬಂದು ಉಪ್ಪಿನಂಗಡಿ ಹತ್ರ ಒಂದು ಹೋಟೆಲ್ ಇದೆ, ಭಾಳ ಪ್ರಸಿದ್ಧವಾದ ಒಂದು ಸಸ್ಯಾಹಾರಿ ಸಣ್ಣ ಹೋಟೆಲ್. ಅಲ್ಲಿಗೆ ನಾವು 3:30 ಬಂದಾಗ ಅಲ್ಲಿ ಯಾವ ತಿನಸು ಇರಲಿಲ್ಲ. ನಮಗೆ ಸ್ವಲ್ಪ ಸ್ಟ್ರೆಂತ್ ಬೇಕೇ, ವರದಿ ಮಾಡಬೇಕಲ್ಲ. ಅಲ್ಲಿ ಕೊನೆಗೆ ಹೋಳಿಗೆ ಇತ್ತು, 2 ಹೋಳಿಗೆ ತಿಂದು ಅಲ್ಲಿಂದ ನಾವು ಮಣಿಪಾಲ ತಲುಪುವಾಗ ರಾತ್ರಿ 10:30 ಗಂಟೆ. ನಮ್ಮ ದೊಡ್ಡ ಬಾಸ್ ಕೂತಿದ್ದಾರೆ, ಸಣ್ಣ ಬಾಸ್ ಕೂತಿದ್ದಾರೆ, ಮೋಹನ್ದಾಸ್ ಕೂತಿದ್ದಾರೆ, ಸತೀಶ್ವರ್ ಕೂತಿದ್ದಾರೆ, ನಮ್ಮನ್ನು ಕಾದುಕೊಂಡು. ಈ ಕಡೆಯಿಂದ ನಮ್ಮ ಸುದ್ದಿ ಸಂಪಾದಕರ ಗುರುರಾಜ್ ಮತ್ತು ಎಡಿಟರ್ ಬಳಗ ಕಾದುಕೊಂಡು. ಯಜ್ಞರು ಬಂದವರೇ ಡಾರ್ಕ್ ರೂಮಿಗೆ ಹೋದರು, ಫೋಟೋ ರೆಡಿ ಆಗಬೇಕಲ್ಲ. ನಾನು ಬರೀಲಿಕ್ಕೆ ಆರಂಭ ಮಾಡಿದೆ ಅವರ ಚೇಂಬರ್ನಲ್ಲೇ. ಬರೆದು ಮರುದಿನ ಉದಯವಾಣಿಯಲ್ಲಿ ಫ್ರಂಟ್ ಪೇಜ್ ಬಂತು, 8 ಫೋಟೋಗ್ರಾಫ್ಸ್ ಬಂತು. ಆ ಪೇಪರ್ ಕಟ್ಟಿಂಗ್ ಇದೆ ನನ್ನ ಬಂತು. ಅಫ್ಕೋರ್ಸ್ ಮತ್ತೆ ನಮಗೆಲ್ಲ ಗೊತ್ತಾಯಿತು. 2 ದಿನಗಳ ನಂತರ ಅವರು ದೇಹವನ್ನು ತಂದು ಅಲ್ಲಿಂದ ಅದನ್ನು ಡಿಲ್ಲಿಗೆ ಬೇರೆ ಹೆಲಿಕಾಪ್ಟರ್ನಲ್ಲಿ ಸಾಗಾಟ ಮಾಡಿದರು. ಆ ಘಟನೆ ನಡೆದ 4 ದಿನಗಳ ಬಳಿಕ ಆ 2 ಪೈಲಟ್ಗಳಲ್ಲಿ ಒಬ್ಬರ ಮದುವೆ ನಡಿಬೇಕಾಗಿತ್ತು. ನೋಡಿ, ಬದುಕೊಂದು ಎಷ್ಟೊಂದು ವಿಚಿತ್ರ, ಕ್ರೂರ ಇದು ನಡೆದಂಥ ಘಟನೆ ಅಲ್ಲಿತ್ತು. ನೋಡಿ ಎಂಥ ದುರಂತಗಳು ಅಂತ. ಆದಮೇಲೆ ಹೀಗೆ ವೃತ್ತಿ ಜೀವನದಲ್ಲಿ ಸಾಕಷ್ಟು ಸವಾಲುಗಳು, ಸಾಕಷ್ಟು ಅವಕಾಶಗಳು, ಸಾಕಷ್ಟು ವಿಶೇಷಗಳು. ಮದರ್ ತೆರೇಸಾ ಅವ್ರ ಬಗ್ಗೆ ಉಲ್ಲೇಖ ಮಾಡಲೇಬೇಕು. 1985ರಲ್ಲಿ ಮದರ್ ತೆರೇಸಾ ಅವರು ಮಂಗಳೂರಿಗೆ ಬಂದರು. ಇಲ್ಲಿ ಆಗ ನಾನು ಪತ್ರಕರ್ತರ ಸಂಘದ ಅಧ್ಯಕ್ಷನಾಗಿದ್ದೆ. ನಮ್ಮದು ಸಂದೇಶದಲ್ಲಿ ಶಿಬಿರ ಆಗ್ತಾಯಿತ್ತು. ಹೇಗೂ ಮಂಗಳೂರಿಗೆ ಅವರು ಸೈಂಟ್ ಆಗ್ನೆಸ್ಗೆ ಬಂದವರು. ಅವರು ಪ್ರಶಸ್ತಿ ವಿತರಣೆಗೆ ನಮಗೆ ಬಂದರು ಒಪ್ಪಿಕೊಂಡು. ಎಲ್ಲ 40 ಶಿಬಿರಾರ್ಥಿಗಳಿಗೆ ಅವರ ಕೈಯಿಂದ ಪ್ರಮಾಣ ಪತ್ರದ ಆಗಸ್ಟ್ 14 ಅದು. ಯಾಕೆ ನೆನಪು ಗೊತ್ತಾ? ಮರುದಿನ ಆಗಸ್ಟ್ 15 ಮದರ್ ತೆರೇಸಾ ಅವರು ನೆಹರು ಮೈದಾನಿಗೆ ಸ್ವಾತಂತ್ರ್ಯ ದಿನಾಚರಣೆಗೆ ಬಂದರು. ಆಗ ಜಯಪ್ರಕಾಶ್ ಹೆಗಡೆ ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿ. ಎಲ್ಲರೂ ಕೂಡ ಇವರನ್ನು ವೇದಿಕೆಗೆ ಆಹ್ವಾನ ಮಾಡಿದರು. ಆಗ ತುಂಬ ಕುಬ್ಜ ಆಗ್ತಾ ಬರ್ತಿದ್ರು ಅವರು ಆರೋಗ್ಯದಲ್ಲಿ. ಅವ್ರು ಏನು ಹೇಳಿದರು ಗೊತ್ತಾ? ಐ ಆಮ್ ನಾಟ್ ದ ಗೆಸ್ಟ್ ಟುಡೇ, ಐ ಹ್ಯಾವ್ ಜಸ್ಟ್ ಕಮ್ ಆ್ಯಸ್ ದಿ ಆನರೇಬಲ್ ಸಿಟಿಸನ್ ಆಫ್ ಇಂಡಿಯಾ ಟು ಸೆಲ್ಯೂಟ್ ದ ಫ್ಲ್ಯಾಗ್. ವೇದಿಕೆಗೆ ಬರೋದಿಲ್ಲ, ನಾನು ಮುಖ್ಯ ಅತಿಥಿ ಅಲ್ಲ, ಭಾರತದ ಗೌರವಾನ್ವಿತ ಪ್ರಜೆಯಾಗಿ ಧ್ವಜವಂದನೆಗೆ ನಾನು ಬಂದಿದ್ದೇನೆ ಅಂತೇಳಿ ಅಲ್ಲೇ ಕೂತರು. ರಾಷ್ಟ್ರಗೀತೆಗೆ ಪೂರ್ತಿ ಎದ್ದು ನಿಂತರು. ವಯಸ್ಸಾಗಿತ್ತು, +80. ನೋಡಿ, ಒಂದು ವಿಶೇಷ ನೋಡಿ. ಆನಂತರ ಅಲ್ಲಿ ಮಾತಾಡುವಾಗ ಸಂಜೆ ನೀನು ಅಲ್ಲಿಗೆ ಸೈಂಟ್ ಆಗ್ನೆಸ್ ಕಾಲೇಜಿಗೆ ಬಾ ಅಂತ ಕರೆದರು. ಹಿಂದಿನ ದಿನ ನನ್ನ ಗುರುತು ಪರಿಚಯ ಆಗಿತ್ತಲ್ಲ ಅವರಿಗೆ, ಪತ್ರಕರ್ತರ ಶಿಬಿರ. ಅಲ್ಲಿ ನಾನು ಹೋದ ಕೂಡಲೇ ನನಗೆ 1 ತಾಸುಗಳ ಸಂದರ್ಶನ ನೀಡಿದರು. ಒಟ್ಟು 3 ಬಾರಿ ಅವರ ಸಂದರ್ಶನ ಮಾಡಿದ್ದೇನೆ. ಕನ್ನಡ ಪತ್ರಿಕೋದ್ಯಮದಲ್ಲಿ ಅವರ ನೇರ ಸಂದರ್ಶನ ಮಾಡಿದ ಏಕೈಕ ಪತ್ರಕರ್ತ ಅಂತ ಒಂದು ಗೌರವ ನನಗೆ. 3 ಬಾರಿ. 3ನೇ ಸಲ ಬಂದವರು ಕರೆದರು, ಪತ್ರಕಾರ್ ಅವು. ನಾನು ಯೋಚನೆ ಮಾಡ್ತೇನೆ, 80-85 ವರ್ಷ ವಯಸ್ಸು ತಡೆದು ಕುಬ್ಜ ಆಗ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಅವರು ಭಾರತ ರತ್ನ, ಆ ಕಾರಣಕ್ಕಾಗಿ ಅವರು ನೋಬೆಲ್ ಅಲ್ವ. ಇದೊಂದು ಅನುಭವ. ಆಮೇಲೆ ರಾಜೀವ್ ಗಾಂಧಿಯವರ ಬಗ್ಗೆ ಭಾಳ ಕುತೂಹಲಕಾರಿ ಅಂಶ. ನಾನು ರಾಜೀವ್ ಗಾಂಧಿಯವರನ್ನು ಅನೇಕ ಬಾರಿ ಹಿಂದೆ ವರದಿ ಮಾಡಿದೆ. ಅವರು ಅವರ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಇಲ್ಲಿಗೆ ಬರ್ತಾಯಿದ್ರು. ಕಾಪುವಿನವರವರ ಪಕ್ಷದ ಭವನ ಕೂಡ ಅವರೇ ಉದ್ಘಾಟನೆ ಮಾಡಿದವರಾಗಿದ್ದರು. ಆನಂತರ ನಾನು 3 ತಲೆಮಾರಿನ ಸುಮಾರು 32 ಕುಟುಂಬದ ವರದಿ ಮಾಡಿದ್ದೇನೆ ನಾನು. ಇಂದಿರಾ ಗಾಂಧಿಯವರು ನವಭಾರತಕ್ಕೆ, ಆಮೇಲೆ ರಾಜೀವ್ ಗಾಂಧಿ, ಆಮೇಲೆ ರಾಹುಲ್ ಗಾಂಧಿ, ದೇವೇಗೌಡ, ಆಮೇಲೆ ಕುಮಾರಸ್ವಾಮಿ, ನಿಖಿಲ್ ಗೌಡ, ಆನಂತರ ಜಸ್ಟಿಸ್ ಕೆ ಎಸ್ ಹೆಗ್ಡೆ, ನಿಟ್ಟೆ ವಿನಯ್ ಹೆಗ್ಡೆ, ಆಮೇಲೆ ವಿಶಾಲ್ ಹೆಗ್ಡೆ. ಹೀಗೆ 33 ಕುಟುಂಬದ ವರದಿ ಮಾಡಿದ್ದೆ ನಾನು, 3 ತಲೆಮಾರಿದ್ದು. ಎಂಥ ನನ್ನದು ಭಾಗ್ಯ ನೋಡಿ. ಹಾಗಾಗಿ ರಾಜೀವ್ ಗಾಂಧಿಯವರು ಅವರನ್ನು ತುಂಬ ಸಲ ನಾನು ಭೇಟಿಯಾಗಿದ್ದೇನೆ. ಆದರೆ ಅವರಿಗೆ ಮಾತಾಡುವ ಒಂದು ಪೂರ್ಣ ಅವಕಾಶ ದೊರೆಯಿತು. ಅವರು ಮಂಗಳೂರಿನ, ಆಗ ಬಜ್ಪೆ ವಿಮಾನ ನಿಲ್ದಾಣ, ಈಗ ಮಂಗಳೂರು ವಿಮಾನ ನಿಲ್ದಾಣ, ಅವರು ಬಜ್ಪೆ ವಿಮಾನ ನಿಲ್ದಾಣಕ್ಕೆ ಬಂದರು. ಯಾಕೆ ಬಂದರು ಅಂದರೆ ಅವರು 2 ದಿನ ರಜೆ ತಗೊಂಡ್ರು. ದೊಡ್ಡ ವಿಷಯ ಅದಾಗ. ಭಾಳ ಟೀಕೆ ಮಾಡಿದರೆ ಎಷ್ಟೋ ಮಂದಿ ಪ್ರೈಮ್ ಮಿನಿಸ್ಟರ್ ರಜೆ ತಗೊಳ್ತಾ ಇದ್ದಾರೆ. ರಜೆ ಯಾಕೆ ತಗೊಂಡು ಅಂದರೆ ಕುಟುಂಬದ ಜೊತೆಗೆ ಅವರು 2 ದಿನ ಅಂಡಮಾನ್ನಲ್ಲಿ ರಜೆಗೆ ಅಂತವರು ಹೊರಟಿದ್ದಾರೆ. ಭದ್ರತಾ ಕಾರಣಕ್ಕಾಗಿ ಅವರ ಕುಟುಂಬದವರು ಮೊದಲೇ ಅಂಡಮಾನಿಗೆ ಬೇರೆ ಕಡೆಯಿಂದ ಹೋದರು. ಇವರು ಮಂಗಳೂರಿಗೆ ಬಂದು ಬಜ್ಪೆ ವಿಮಾನ ನಿಲ್ದಾಣದಿಂದ ಅಂಡಮಾನಿಗೆ ತೆರಳುವಂತಹ ಹಾದಿ. ಆಗ ಹೆಲಿಕಾಪ್ಟರ್ ಚೇಂಜ್ ಮಾಡೋದು, ಬದಲಾಯಿಸಬೇಕಲ್ಲ. ಆಗ ಪತ್ರಕರ್ತರಿಗೆಲ್ಲ ಅವರನ್ನು ಭೇಟಿ, ಪತ್ರಕರ್ತರ ಉದ್ದಕ್ಕೆ ನಾವು ನಿಲ್ಲಲಿಕ್ಕೆ ಬೆಂಗಳೂರಿನ ಪತ್ರಕರ್ತರು ಬಂದಿದ್ದರು. ಅವರು ಉದ್ದಕ್ಕೆ ಬಂದ ಇದ್ದಾಗೆ ಎಲ್ರಿಗೂ ಹಸ್ತಲಾಘವ ಮಾಡಿದರು. ನನ್ನ ಹತ್ರ ಬಂದಾಗ ಹಸ್ತಲಾಘವ ಮಾಡಿ ವೆಲ್ಕಮ್ ಟು ಮ್ಯಾಂಗ್ಳೂರ್ ಸರ್ ಅಂದೆ. ಭಾಳ ಇಷ್ಟ ಆಯ್ತು ಅವರಿಗೆ. ಸರ್, ವಾಟ್ ಈಸ್ ಯುವರ್ ಪ್ಲ್ಯಾನ್ ಇನ್ ಅಂಡಮಾನ್ ಅಂತ ಕೇಳಿದೆ. ನಿಮ್ಮ ಅಂಡಮಾನ್, ಅದಕ್ಕೆ ಅವ್ರು ಹೇಳಿದರು ಹಾಲಿಡೇ ದರ್ ಇಸ್ ನೋ ಪ್ಲ್ಯಾನ್, ಇಟ್ಸ್ ಹಾಲಿಡೇ ಅಂತ. ಭಾಳ ಖುಷಿಯಲ್ಲಿ ಅವ್ರು ಹೇಳಿದರು. ಆಮೇಲೆ ಐ ಆಮ್ ವೆರಿ ಹ್ಯಾಪಿ ಟು ನೋ ದ ಡೆವಲಪ್ಮೆಂಟ್ಸ್ ಆಫ್ ಮ್ಯಾಂಗ್ಳೂರ್ ಅಂತ ಹೇಳಿದರು.
ಐ ಹ್ಯಾವ್ ಕಮ್ ಸೋ ಮೆನಿ ಟೈಮ್ಸ್, ಐ ಆಮ್ ಪ್ರೌಡ್ ಟು ಕಮ್ ಅಗೇನ್ ಆ್ಯಂಡ್ ಅಗೇನ್. ನನಗೊಂದು ದೊಡ್ಡ ಲೀಡ್ ಆಯ್ತದೆ ಮರುದಿನ ಪತ್ರಿಕೆಗೆ. ಹಾಗೆ ಅವರನ್ನು ಭೇಟಿಯಾದಂಥದ್ದು ಅನನ್ಯವಾದಂಥ ಅನುಭವ. ಮುಂದೆ ನಾನು ಆಸ್ಟ್ರೇಲಿಯಾ ಪ್ರವಾಸಕ್ಕೆ ಹೋಗಬೇಕಾಗಿತ್ತು. ಆಸ್ಟ್ರೇಲಿಯಾ ಪ್ರವಾಸ ಮುಗಿಸಿ ನಾನು ಹಿಂದೆ ಬಂದ 4ನೇ ದಿನ ಅವರ ದುರಂತ ಅಂತ್ಯ ಕೂಡ ನಡೆಯಿತು. ಇದೆಲ್ಲವೂ ಆ ವೃತ್ತಿ ಜೀವನದಲ್ಲಿ ಅದರ ನಂತರ ನಡೆದಂಥ ಇಲ್ಲಿಯ ಬೆಳವಣಿಗೆಗಳ ಬಗ್ಗೆ ಎಲ್ಲ ವರದಿ ಮಾಡಿದೆ ನಾನು. ಭಾಳ ತುಂಬ ಇಲ್ಲಿ ಕೆಲವು ಸಮಸ್ಯೆಗಳು ನಡೆಯಿತು, ಬಂದಾಯಿತು ಇತ್ಯಾದಿಗಳೆಲ್ಲ ಅದರ ವರದಿ ಕೂಡ ಮಾಡಿದೆ. ಹೀಗೆ ಈ ವೃತ್ತಿ ಜೀವನ ಅನ್ನುವಂಥದ್ದು ನೀವು ಅದು ಅವಕಾಶಗಳನ್ನು ಪಡೆದುಕೊಂಡಾಗೆ. ಈಗ ಅಮಿತಾಬ್ ಬಚ್ಚನ್ ಅವರ ಒಂದು ಪುಟ್ಟ ಸಂದರ್ಶನ, ಆಗ ಅವರು ಯಾರಿಗೂ ಸಂದರ್ಶನ ಕೊಡ್ತಿರಲಿಲ್ಲ. ಅವರು ಕುದುರೆಮುಖಕ್ಕೆ ಬಂದರು ಮಲ್ಲೇಶ್ವರದಲ್ಲಿ. ಆಗ ಅವರ ಗಂಗಾ ಜಮುನಾ ಸರಸ್ವತಿ ಅಂತ ಅವರ ಶೂಟಿಂಗ್ ಇತ್ತು. ಯಾರಿಗೂ ಸಂದರ್ಶನ ಕೊಡ್ತಿರಲಿಲ್ಲ ಅವರು ಮಾಧ್ಯಮಕ್ಕೆ. ಕೊನೆಗೆ ಅವರ ನಿರ್ಮಾಪಕರ ಒತ್ತಾಯಕ್ಕೆ ನನ್ನ ಹತ್ರ ಒಂದು 5 ನಿಮಿಷ ಮಾತಾಡಿದರು. ಆಮೇಲೆ ಅವರ ಕಾರ್ಯಕ್ರಮ ನಿರೂಪಣೆ ನಾನು ಮಾಡಿದೆ. ನಮ್ಮ ಅಜೆಕಾರ್ನ ಹತ್ರ ಎಣ್ಣೆಹೊಳೆ ಅಂತ ಅಲ್ಲಿ ಒಬ್ಬರು ಪೊಲೀಸ್ ಅಧಿಕಾರಿ ನಿರ್ಮಿಸಿಕೊಟ್ಟ ಶಾಲೆ ಸರಕಾರಕ್ಕೆ ಹಸ್ತಾಂತರದ ಕಾರ್ಯಕ್ರಮ ನಿರೂಪಣೆ ನನ್ನದಿತ್ತು. ಅಲ್ಲಿ ಅವರಿಗೆ ಆ ಪ್ರದೇಶಕ್ಕೆ ಎಣ್ಣೆಹೊಳೆ ಅಂದರೆ ಏನು ಅಂತ ಇಂಗ್ಲೀಷಲ್ಲಿ ಹೇಳಿದೆ. ಭಾಳ ಇಷ್ಟಪಟ್ಟರು ಅವರು ನನ್ನ ಮಾತಿಗೆ. ಇವತ್ತು ವಿಡಿಯೋ ಇದೆ ಅದರಲ್ಲಿ ಅವರು, ಈಸ್ ಇಟ್, ಓ ಐ ಸಿ. ನಿಜವಾಗಿ ಎಣ್ಣೆಹೊಳೆ ಅಂದರೆ ಅದು ಅಲ್ಲಿ ಪರ್ವತದಿಂದ ನೀರು ಇಳಿತಾ ಬರ್ತದೆ. ಅಲ್ಲಿ ಬೇರೆ ನಿಕ್ಷೇಪಗಳಿರ್ತವೆ ಅದಿರು. ಹಾಗಾಗಿ ಆ ನೀರು ಹರಿದುಕೊಂಡು ಬರುವ ನೀರಿದೆಯಲ್ಲ, ಒಂಥರ ಎಣ್ಣೆ ಪಸೆ ಇದ್ದಾಗಿದೆ ಅದರಲ್ಲಿ. ಎಣ್ಣೆಹೊಳೆ ಅಂತ ಆ ಪ್ರದೇಶದಲ್ಲಿ ನೀರಿದೆ, ನದಿ ಇದೆ. ಅದರ ಪಸೆ ಉಂಟಲ್ಲ ಒಂಥರ ಎಣ್ಣೆ ಆಗಿ, ಅದಕ್ಕಾಗಿ ಎಣ್ಣೆಹೊಳೆ ಅಂತ ಹೆಸರು. ಕಾಳಿ ನದಿ ಅಂತ ಇದೆ, ಅದು ನೋಡಿಕ್ಕೆ ಸ್ವಲ್ಪ ಕಪ್ಪೋದು, ಅದರೊಳಗೆಲ್ಲ ಅದಿರುಗಳು ಸಿಕ್ಕಿ ಕಾಳಿ ನದಿ ಇದೆಲ್ಲವೂ ಕೂಡ ಪತ್ರಕರ್ತನಲ್ಲಿ ಕೂತರು. ಯಾಕೆ ಅದು ಫಳ್ನೀರು ಯಾಕೆ ಹೆಸರು ಬಂತು, ಜಪ್ಪಿನ ಮಗುರು ಯಾಕೆ ಹೆಸರು ಬಂತು, ಇವುಗಳನ್ನು ಹುಡುಕ್ತಾ ಹೋದರೆ ಒಂದೊಂದು ಕಥೆಗಳು ನಿಮ್ಮ ಮುಂದೆ ಅನಾವರಣಗೊಳ್ತಾ ಹೋಗ್ತವೆ. ಮಂಗಳೂರಿಗೆ ವಿಮಾನ ನಿಲ್ದಾಣ ಬರುವ ಮೊದಲು ಜನ ಹೇಗೆ ಹೋಗ್ತಾಯಿದ್ರು, ಮಂಗಳೂರಿಗೆ ಸೇತುವೆಗಳು ಬರುವ ಮೊದಲು ಒಂದು ಕಡೆ ಇನ್ನೊಂದು ಕಡೆ ಹೇಗೆ ಹೋಗ್ತಾಯಿದ್ರು, ಉಡುಪಿಯಲ್ಲಿ ಒಂದು ತುಳು, ಮಂಗಳೂರಲ್ಲಿ ಒಂದು ತುಳು, ಕಾಸರಗೋಡಲ್ಲಿ ಒಂದು ತುಳು, ಯಾಕೆ? ನೀವು ಅನ್ವೇಷಣೆ ಮಾಡಿದ ಹಾಗೆ ಇತಿಹಾಸದ ಪುಟಗಳು ನಿಮ್ಮ ಎದುರು ತೆರೆದುಕೊಳ್ತವೆ. ಆಗಿನ ಕಾಲದಲ್ಲಿ ಈಗ ಅಬ್ಬಕ್ಕ ದೇವಿ ಅಂತ ನಾವು ಹೇಳ್ತೇವೆ, ಹೇಗೆ ಅವರು ಅಧಿಕಾರ ಮಾಡ್ತಾರೆ. ಒಂದು ಕಡೆಯಿಂದ ಅವರು ಮಣೆಲ್ನಲ್ಲಿ ಅವರ ಗಂಡನ ಅರಮನೆ, ಅಲ್ಲಿಗೆ ಅವರು ಹೇಗೆ ಹೋಗಿ ಬರ್ತಾಯಿದ್ರು, ಉಪ್ಪಿನಂಗಡಿ ಎಂಬ ಹೆಸರು ಯಾಕೆ ಬಂತು, ಇದೆಲ್ಲವೂ ಕೂಡ ನಿಮ್ಮನ್ನು ಒಂದು ಹೊಸತನಕ್ಕೆ ತೆರೆದುಕೊಳ್ತಾ ಹೋಗ್ತದೆ. ಅದನ್ನು ನಾನು ಮಾಡ್ತಾ ಹೋದೆ. ಈ ಕಥಾನಕಗಳನ್ನು ಬರೆಯುವಾಗ ಆ ಸ್ಥಳನಾಮಗಳ ಬಗ್ಗೆ ಕೂಡ ಕೆಲವು ಸ್ಥಳನಾಮಗಳು ಅದು ವಾಸ್ತವ ಆಗಿರಲಿಕ್ಕಿಲ್ಲ, ಆಡು ಮಾತಿನಲ್ಲಿ ಬಂದಂಥ ಕೆಲವು ಸ್ಥಳನಾಮಗಳು ಪರಿಪೂರ್ಣ ಆಗಿರಲಾರದು. ಆದರೆ ನಮ್ಮಲ್ಲೆಲ್ಲ ಹೆಚ್ಚಾಗಿ ಕೃಷಿ ಸಂಬಂಧಿತ ಪ್ರದೇಶ, ಅದು ಕೆರೆ, ಉದಾಹರಣೆಗೆ ಕಾವೂರು ಕೆರೆ, ಗುಜ್ಜರ ಕೆರೆ ಇತ್ಯಾದಿ. ಆಮೇಲೆ ಗುಡ್ಡೆ, ಶೇಡಿಗುಡ್ಡೆ, ಮಣ್ಣಗುಡ್ಡೆ, ನೆಕ್ಕಲೆ, ಆಮೇಲೆ ಪದವು, ಹರಿಪದವು, ಕಕ್ಕೆ ಪದವು, ಎಲ್ಲ ಹೀಗೆ. ಇದು ಆ ಪ್ರದೇಶದ ಭೌಗೋಳಿಕ ಆಧಾರದ ಮೇಲೆ ಕೃಷಿ ಸಂಬಂಧಿತವಾಗಿ ನಮ್ಮಲ್ಲಿ ನಮ್ಮ ಕರಾವಳಿ ದಕ್ಷಿಣ ಕನ್ನಡದಲ್ಲಿ ಇರತಕ್ಕಂಥ ಹೆಸರುಗಳು. ಇದೆಲ್ಲವೂ ಜನರಿಗೆ ಹೇಳಿದಾಗ ಅವರು ಖುಷಿ ಪಡ್ತಾರೆ, ಹೊಸ ಚಿಂತನೆ ಅವರಲ್ಲಿ ಮೂಡ್ತದೆ. ಈಗ ಕೆಲವು ಕಡೆ ಅಪಭ್ರಂಶಗಳಾಗೋದು ಇದೆ, ಅದೆಲ್ಲವನ್ನು ನಿವಾರಣೆ ಮಾಡಿಕೊಂಡು ಈ ಪತ್ರಿಕೋದ್ಯಮದ ಸಾಧ್ಯತೆಗಳಿಗೆ ನಾನು ತೆರೆದುಕೊಂಡೆ. ಸಂದರ್ಶನಗಳನ್ನು ನಮ್ಮ ದೇಶದ ವಸ್ತುಶಃ ಎಲ್ಲರ ಸಂದರ್ಶನದ ಭಾಗ್ಯ ನನಗೆ ಸಿಕ್ತು. ಲಂಡನ್ ಅರಮನೆ, ಒಮಾನ್ ಅರಮನೆ, ದುಬೈ ಎಲ್ಲ ಅರಮನೆಗಳಿಗೆ ಹೋಗುವಂಥ ಭಾಗ್ಯ ಕೂಡ ನನ್ನ ಪಾಲಿಗೆ ಒದಗಿ ಬಂತು. ನಾನು ಒಟ್ಟು 12 ದೇಶಗಳಿಗೆ 19 ಬಾರಿ ಭೇಟಿ ನೀಡಿದ್ದೇನೆ, ಕೆಲವು ದೇಶಗಳಿಗೆ 3 ಬಾರಿ. ನೋಡಿ, ಇದೆಲ್ಲ ದೇವರ ಅನುಗ್ರಹ. ನಾವು ಬಸ್ಸು ನೋಡಲಿಕ್ಕೆ 2 ಮೈಲ್ ನಡ್ಕೊಂಡು ಬರ್ತಿದ್ದೆವು ಬಾಲ್ಯದಲ್ಲಿ. ಬಸ್ಸು ನೋಡೋದು, ಹಿಂದೆ ಹೋಗೋದು, ಅಮ್ಮನಿಗೆ ಕತೆ ಹೇಳೋದು, ಬಸ್ ಹೇಗೆ ಬರ್ತದೆ. ನಾನು ಯೋಚನೆ ಮಾಡ್ತಾ ಇದ್ದೇನೆ, ಈ ಬದುಕು ಒಂದು ಯಾವ ರೀತಿಯಾಗಿ ಇರ್ತದೆ, ಯಾವ ರೀತಿಯ ಅವಕಾಶಗಳು ನಮಗೆ ತೆರೆದುಕೊಳ್ತವೆ. ಆ ನಿಟ್ಟಿನಲ್ಲಿ ನನ್ನಷ್ಟು ಅದೃಷ್ಟವಂತ ಯಾರೂ ಇಲ್ಲ. ನಾನು ಬಹಳ ಬಾರಿ ನನ್ನಕ್ಕೆ ಅನಿಸ್ಕೊಳ್ತಾ ಇದ್ದೆ, ನನಗೆ ಇದೆಲ್ಲವೂ ಹೌದೇ, ಇದು ನನಸೆ, ಇದು ಕನಸೆ ಅಂತ ಅನೇಕ ಬಾರಿ ನಾನು ಹೇಳ್ಕೊಳ್ಳೋದಿದೆ. ಆಮೇಲೆ ಗ್ಲ್ಯಾಮರ್ ಯುಗ, ನನಗೆ ಸಿನಿಮಾಗಳ ಬಗ್ಗೆ ಭಾಳ ಆಸಕ್ತಿ. ನನ್ನ ವೃತ್ತಿ ಜೀವನದ ನಟನಾಗುವಂಥ ಸಂದರ್ಭ 2ರಲ್ಲಿ ಒಂದು ಆಯ್ಕೆ ಮಾಡಬೇಕಾಗಿತ್ತು. ನಾನು ಆ ಅಪಾಯಕ್ಕೆ ನಾನು ಹೋಗ್ತಿರಲಿಲ್ಲ. ಆದರೆ ಈ ಸಿನಿಮಾದ ನಾನು ರಸಗ್ರಹಣ ಶಿಬಿರ ಮಾಡಿದ್ದೇನೆ ಹೆಗ್ಗೋಡಲ್ಲಿ ಸಿನಿಮಾ ರಸಗ್ರಹಣ, ಫಿಲ್ಮ್ ಅಪ್ರಿಸಿಯೇಷನ್ ಕೋರ್ಸ್ ಅಂತ ಬೇರೆ ಬೇರೆ ಕಾಲೇಜುಗಳಲ್ಲಿ ಕೂಡ ನಾನು ಅದನ್ನು ಮಾಡ್ತಾಯಿದ್ದೆ. ಹಾಗಿರುವಾಗ ನನಗೆ ರಿಚರ್ಡ್ ಕ್ಯಾಸ್ಟ್ನವರು ಹೇಳಿದರು, ಸಿನಿಮಾದ ಬಗ್ಗೆ ಯಾವಾಗಲೂ ಮಾತಾಡ್ತೀವಿ ಮಾರೆ, ನನ್ನ ಸಿನಿಮಾದಲ್ಲಿ ಒಂದು ರೋಲ್ ಮಾಡು ಅಂತ. ನನಗೊಂದು ಮ್ಯಾನೇಜಿಂಗ್ ಡೈರೆಕ್ಟರ್ ರೋಲ್ ಅವರನ್ನು ಬೊಕ್ಸಾಣ ಎಂಬ ಒಂದು ಸಿನಿಮಾದಲ್ಲಿ ಕೊಟ್ಟರು. ಅದು ಕ್ಯಾಥಲಿಕ್ ಕೊಂಕಣಿ ಸಿನಿಮಾ. ಬೊಕ್ಸಾಣ ಅಂದರೆ ಕ್ಷಮೆ ಅಂತ ಅರ್ಥ. ನನ್ನ ಶೂಟಿಂಗ್ ಎಲ್ಲ ಇದ್ದದ್ದು ಅಂಡಮಾನ್ನಲ್ಲಿ. ಅದರಲ್ಲಿ ನಮ್ಮ ಪ್ರಮೋದ್ ಚಕ್ರವರ್ತಿ, ರೂಪಾ ಚಕ್ರವರ್ತಿಯ ಸಹೋದರ, ಆಮೇಲೆ ನಂದಿನಿ ಸಿಂಗ್, ಬಾನಲ್ಲೆ ಮತ್ತು ಚಂದ್ರಕೆಯ ಹೀರೋಯಿನ್, ಅವರು ಅದರ ಭೂಮಿಕೆಯಲ್ಲಿರು. ಅವ್ರ ಜೊತೆಗೇ ನನ್ನ ಬಹುತೇಕ ಚಿತ್ರೀಕರಣ ಇತ್ತು. ಅಲ್ಲಿ ನನಗೊಂದು ಅನುಭವ ಆಯಿತು, ಬೇರೆ ಬೇರೆ ಆ್ಯಂಗಲ್ಗಳ ಮೂಲಕ ಅಥವಾ ಹೇಳಿದ ಸಂಭಾಷಣೆಯನ್ನೇ ಮತ್ತೊಮ್ಮೆ ಬೇರೆ ಕಡೆಯಿಂದ ಹೇಳುವ ಮೂಲಕ, ಆನಂತರ ಸಂಭಾಷಣೆ ಇಲ್ಲದೆ ಕೇವಲ ಅಭಿನಯದ ಮೂಲಕ ಮಾತ್ರ, ಇದೆಲ್ಲವನ್ನು ಕೂಡ ನನಗೆ ಅಲ್ಲಿ ನೇರ ಪ್ರಾಯೋಗಿಕವಾಗಿ ತಿಳ್ಕೊಳ್ಳಿಕ್ಕೆ ನನಗೆ ಸಾಧ್ಯ ಆಯಿತು.
ಹಾಗಾಗಿ ಒಂದು 2-3 ವರ್ಷ ನಾನು ಬೇರೆ ಸಿನಿಮಾಗಳಿರಲಿಲ್ಲ, ಎಲ್ಲರ ಹತ್ರ ಹೇಳ್ಕೊಂಡಿದ್ದೆ ನಾನು. ಡಾಕ್ಟರ್ ರಾಜ್‌ಕುಮಾರ್ ಕನ್ನಡದ ವರನಟ, ನಾನು ಕೊಂಕಣಿಯಲ್ಲಿ ವರನಟ ಅಂತ, ಒಮ್ಮೆ ಅಂತ ಅರ್ಥ, ವರ ಅಂದರೆ ಅಂತ ಹೇಳಿದ್ದು. ಅದು ಮುಂದೆ ಪರಿಹಾರ ಆಯಿತು. ಐಸ್ ಕ್ರೀಮ್ ಎಂಬ ತುಳಸಿನ, ಅದರಲ್ಲಿ ನಮ್ಮ ರೂಪೇಶ್ ಶೆಟ್ಟಿಯ ಮೊದಲ ಸಿನಿಮಾ ಅದು. ನಾನು ವೈದ್ಯನ ಅತಿಥಿ ಪಾತ್ರ, ಅವರ ನಾಯಕ ಪಾತ್ರ. ಆನಂತರ ಸೀತಾ ನದಿ ಅಂತ ಒಂದು ಕನ್ನಡ ಒಳ್ಳೆಯ ಸಿನಿಮಾ ಕಾರ್ಕಳದಲ್ಲಿ ಅದು ಶೂಟಿಂಗ್ ಆಯಿತು. ಆನಂತರ ಇತ್ತೀಚೆಗೆ ನಮ್ಮ ಪ್ರಕಾಶ್ ಅವರದ್ದು ದಬಕ್ ದಬ ಐಸ ಅಂತ, ಅಲ್ಲಿ ಒಂದು ಪತ್ರಕರ್ತನ ಪಾತ್ರ. ಇದೆಲ್ಲ ಒಂದು ಕುತೂಹಲ ಮತ್ತು ಕೆಲವು ಅವರು ಆಹ್ವಾನ ಮಾಡಿದಾಗ ಪ್ರೀತಿಯಿಂದ. ಆದರೆ ಸಿನಿಮಾದ ಪರಿಭಾಷೆಯನ್ನು ನನಗೆ ರೂಢಿಸ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಇನ್ನು ಸಿನಿಮಾ ತಾರೆಯರ ಸಂದರ್ಶನದ ಕಥೆಯೇ ಬೇರೆ. ಅದು ಅಮಿತಾಬ್ ಬಚ್ಚನ್, ಕಮಲ್ ಹಾಸನ್, ಐಶ್ವರ್ಯ ರೈ, ಶಿಲ್ಪಾ ಶೆಟ್ಟಿ, ಸುನೀಲ್ ಶೆಟ್ಟಿ, ಎಲ್ಲಕ್ಕೂ ಮಿಗಿಲಾಗಿ ಡಾಕ್ಟರ್ ರಾಜ್‌ಕುಮಾರ್, ವಿಷ್ಣುವರ್ಧನ್, ಆನಂತರ ಮಮ್ಮೂಟಿ, ಮತ್ತು ಮುಂದಿನ ವಾರ ಹೇಳೋಣ ಮೋಹನ್ ಲಾಲ್. ಮತ್ತೆ ಭೇಟಿಯಾಗೋಣ.